ಇತ್ತೀಚೆಗೆ ಸುಳ್ಯದ ಗುತ್ತಿಗಾರಿನ ಮೊಗ್ರ ಸೇತುವೆ ಬೇಡಿಕೆ ಬಳಿಕ ಊರಿನವರೇ ಹಣ ಸಂಗ್ರಹಿಸಿ ಕಾಲು ಸೇತುವೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಿದ್ದರು. ಆದರೆ ಇದೀಗ ಸುಳ್ಯಪೇಟೆಯ ಸನಿಹವೇ ಸೇತುವೆ ಇಲ್ಲದೆ ರಸ್ತೆ ಇಲ್ಲದೆ ಕಾಲಿನ ಮೂಳೆ ಮುರಿತಕ್ಕೆ ಒಳಗಾದ ಮಹಿಳೆಯನ್ನು ಯುವಕರು ಹೊತ್ತುಕೊಂಡೇ ಹೊಳೆದಾಡಿಸಿದ ವಿಡಿಯೋ ವೈರಲ್ ಆಗಿದೆ. ಸುಳ್ಯ ತಾಲೂಕಿನ ಜಾಲ್ಸೂರು ಗ್ರಾಮದ ಮರಸಂಕ ಎಂಬಲ್ಲಿ ತುರ್ತು ಸಂದರ್ಭದಲ್ಲಿ ಮಹಿಳೆಯನ್ನು ಸ್ಟ್ರೆಚರಲ್ಲಿ ಹೊತ್ತುಕೊಂಡು ಸಾಗಿಸಿದ್ದಾರೆ. ಈ ಪ್ರಕರಣ ಕೂಡ ನಡೆದಿರುವುದು ಸುಳ್ಯದಲ್ಲಿ. ಕಳೆದ 30 ವರ್ಷಗಳಿಂದ ಶಾಸಕರಾಗಿರುವ ಮತ್ತು ಪ್ರಸ್ತುತ ಸಚಿವರಾಗಿರುವ ಎಸ್ ಅಂಗಾರರ ಕ್ಷೇತ್ರದಲ್ಲಿ ಈ ಒಂದು ಘಟನೆ ನಡೆದಿರುವುದು ಬಹಳಷ್ಟು ಜನರಿಗೆ ಬೇಸರವನ್ನು ಉಂಟು ಮಾಡಿದೆ. ಜಾಲ್ಸೂರಿನ ಮರಸಂಕ ಎಂಬಲ್ಲಿ ಸುಮಾರು 9 ಮನೆಗಳಿದ್ದು ಸುಮಾರು 50 ಜನ ವಾಸಿಸ್ತಾ ಇದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ ಹೊಳೆದಾಟಿ ನಡೆದುಕೊಂಡೇ ಹೋಗಬೇಕಾದ ಪರಿಸ್ಥಿತಿ ಇಲ್ಲಿನ ಜನರಿಗಿದೆ. ಮನೆಯಲ್ಲಿ ಕಾಲು ಜಾರಿ ಬಿದ್ದು ಕಾಲಿನ ಮೂಳೆ ಮುರಿತವಾದಂತಹ ದೇವಕಿ ಎಂಬ ಮಹಿಳೆಯನ್ನು ಸ್ಟ್ರೆಚರಲ್ಲಿ ಹೊತ್ಕೊಂಡು ಯುವಕರು ಮಳೆ ನೀರು ತುಂಬಿರುವ ಹೊಳೆಯಲ್ಲೇ ನಡೆದುಕೊಂಡು ಹೋಗಿ ಆಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇದೀಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿದೆ. ಬಹುಶಃ ಈ ರೀತಿಯು ಇನ್ನೂ ಈ ಒಂದು ಹಳ್ಳಿ ಪ್ರದೇಶಗಳಲ್ಲಿ ಇಂತಹ ಸಂಕಷ್ಟ ಇದೆ ಅನ್ನೋದನ್ನು ಈ ಒಂದು ವಿಡಿಯೋ ತೋರಿಸಿಕೊಟ್ಟಿದೆ. ಆದರೆ ಬಹಳಷ್ಟು ವರ್ಷಗಳಿಂದ ಶಾಸಕರಾಗಿದ್ದು ಸದ್ಯ ಸಚಿವರಾಗಿರುವಂತಹ ಅಂಗಾರ ಇವರು ಕ್ಷೇತ್ರದಲ್ಲಿ ಇದು ನಡೆದಿದೆ. ರಾಜ್ಯ ಸರ್ಕಾರ ಅವ್ರ ಕೈಯಲ್ಲಿದೆ, ಅವರು ಸಚಿವರಾಗಿದ್ದಾರೆ. ಬಹುಶಃ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಒಂದು ಮೂಲ ಸೌಲಭ್ಯವನ್ನೇ ಹೊಂದಿರದಂತಹ ಕುಗ್ರಾಮ ಪೇಟೆಯ ಸಮೀಪದಲ್ಲಿದ್ದರೂ ಅದ್ರ ಬಗ್ಗೆ ಗಮನ ಹರಿಸದೇ ಇರೋದು ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿದೆ.